ರೋಟರಿ ಕ್ಲಬ್ ಪರಂಗಿಪೇಟೆಯ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಪರಂಗಿಪೇಟೆಯ ಲೋಬೋ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು. ಕಾರ್ಯದರ್ಶಿ ಅರ್ಜುನ್ ಪೂಂಜಾಬರು ಗತ ವರ್ಷದ ವರದಿಯನ್ನು ವಾಚಿಸಿದರು. 108 ಆಂಬ್ಯುಲೆನ್ಸ್ ಚಾಲಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ಪರಂಗಿಪೇಟೆ ಹೈವೇಯ ಡಿವೈಡರ್ ಮೇಲೆ 350ಕ್ಕೂ ಹೆಚ್ಚು ಹೂವಿನ ಗಿಡಗಳನ್ನು ಹಾಗೂ ವಿವಿಧ ಸಸಿಗಳನ್ನು ನೆಡಲಾಯಿತು. ನಿರ್ಗಮನ ಅಧ್ಯಕ್ಷ ರಮೇಶ್ ತುಂಬಿ ಅವರು ಮಾತನಾಡಿ, ರೋಟರಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ. ಸಮಾಜದಿಂದ ನಾವೇನು ಪಡೆದಿರುತ್ತೇವೆಯೋ ಮತ್ತೆ ಅದನ್ನು ಸಮಾಜಕ್ಕೆ ಮಳಿಸುವ ಅವಕಾಶವನ್ನು ರೋಟರಿ ಸಂಸ್ಥೆ ಮಾಡುತ್ತದೆ ಎಂದು ಹೇಳಿದರು. ಎರಡನೆಯ ಸಾಲಿನ ಅಧ್ಯಕ್ಷಗಿರಿ ನನಗೆ ನನ್ನ ಪಾಲಿಗೆ ಅದು ಬಯಸದೇ ಬಂದ ಭಾಗ್ಯ ಆಗಿತ್ತು. ಸಾಮಾನ್ಯವಾಗಿ ಕೆಲವು ಕ್ಲಬ್ಗಳಲ್ಲಿ ಅಧ್ಯಕ್ಷನಾಗೋದಕ್ಕೆ ಪೈಪೋಟಿ ಇರ್ತದೆ, ನಮ್ಮಲ್ಲಿ ಅಂತ ಪೈಪೋಟಿ ಇರಲಿಲ್ಲ. ಹಾಗಾಗಿ ನನಗೆ ಅದು ಬಯಸದೇ ಬಂದ ಭಾಗ್ಯದ ರೀತಿಯಲ್ಲಿ ಬಂದಿತ್ತು. ಇದು ನನಗೆ ಒಂದು ರೀತಿಯ ಚಾಲೆಂಜ್ ಅನಿಸುವ ಜವಾಬ್ದಾರಿ ಕೂಡ ಆಗಿತ್ತು. 11/7/2020ರಲ್ಲಿ ಈ ಕೋವಿಡ್ ಮಹಾಮಾರಿಯ ಸಂಕಷ್ಟದ ನಡುವೆ ಈ ಜವಾಬ್ದಾರಿಯನ್ನ ನಾವು ಅವತ್ತಿನ ಇನ್ಸ್ಟಾಲೇಷನ್ ಸೆರೆಮನಿ 11/7/2020ರಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಮಹಾಮಾರಿ ನಮ್ಮೆಲ್ಲರನ್ನ ಅತ್ಯಂತ ಬಾಧಿಸ್ತಾ ಇತ್ತು. ನಿಯೋಜಿತ ಜಿಲ್ಲಾ ಗವರ್ನರ್ ಎನ್ ಪ್ರಕಾಶ್ ಕಾರಂತ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಬೋಧಿಸಿದರು. ನೂತನ ಅಧ್ಯಕ್ಷರಾಗಿ ಅಡ್ಯಾರ್ಗುತ್ತು ಸುರೇಂದ್ರ ಎ ಕಂಬಳಿ, ಕಾರ್ಯದರ್ಶಿಯಾಗಿ ದಿನೇಶ್ ಶೆಟ್ಟಿ ಕೊಟ್ಟಿಂಜ, ಕೋಶಾಧಿಕಾರಿಯಾಗಿ ರಮೇಶ್ ಶೆಟ್ಟಿ ಹಾಗೂ ಇತರ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ನೂತನ ಅಧ್ಯಕ್ಷ ಸುರೇಂದ್ರ ಕಂಬಳಿಯವರು ಮಾತನಾಡಿ, ಎಲ್ಲರ ಸಹಕಾರದೊಂದಿಗೆ ಸಮಾಜ ಸೇವೆ ಮಾಡುವ ಅವಕಾಶ ರೋಟರಿ ಸಂಸ್ಥೆಯಿಂದ ಸಿಕ್ಕಿದ್ದು, ತನ್ನ ಅಧಿಕಾರಾವಧಿಯಲ್ಲಿ ಎಲ್ಲ ಸದಸ್ಯರನ್ನ ಜೊತೆ ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಖುಷಿ ಪಡುವ ವಿಚಾರವೇನೆಂದರೆ, ನಾನು ಮುಂಬೈಯಿಂದ ಬಂದ ನಂತರ ಸಾರಿಗೆ ಉದ್ಯಮವನ್ನು ಶುರು ಮಾಡಿದೆ. ಅದರಲ್ಲಿ ನಾನು ಸಫಲನಾಗಲಿಲ್ಲ. ಎರಡನೇ ಸರಿ ನಾನು ಪುದು ಗ್ರಾಮದಲ್ಲಿ 2ನೇ ಇನ್ನಿಂಗ್ಸ್ ಆರಂಭಿಸಿದೆ. ಅದರ ನಂತರ ನನಗೆ ಇಲ್ಲಿ ಸಹಕಾರ ಕೊಟ್ಟವರು ಒಂದು ನಮ್ಮ ಕೃಷ್ಣಕುಮಾರ್ ಪೂಜಾರ್ ಅವರು, ಎರಡನೇವರು ನಮ್ಮ ಸುಂದರ್ ಶೆಟ್ಟಿ ಅವರು, ಹಾಗೂ ಈ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ಎರಡು ಹೆಸರನ್ನು ನಾನು ಯಾವಾಗಲೂ ನೆನಪಿನಲ್ಲಿ ಇರುವ ಈ ಹೆಸರು. ಹಾಗೆ ಎಲ್ಲರೂ ನಮಗೆ ಸಹಕಾರ. ಇದೇ ಸಂದರ್ಭ ನಿರ್ಗಮನ ಅಧ್ಯಕ್ಷ ರಮೇಶ್ ತುಂಬಿ, ನೂತನ ಅಧ್ಯಕ್ಷ ಸುರೇಂದ್ರ ಕಂಬಳಿ, ಚುನಾಯಿತ ಅಧ್ಯಕ್ಷ ನಾಬರ್ಟ್ ಡಿಸೋಜ ಅವರನ್ನ ಸನ್ಮಾನಿಸಲಾಯಿತು. ನೂತನ ಸದಸ್ಯರನ್ನ ಕ್ಲಬ್ಗೆ ಸೇರಿಸಿಕೊಳ್ಳಲಾಯಿತು. ಮುಖ್ಯ ಅತಿಥಿಯಾಗಿ ಸಹಾಯಕ ಗವರ್ನರ್ ಸುರೇಂದ್ರ ಕಿಣಿಯವರು ಮಾತನಾಡಿ, ಅಧಿಕಾರ ಎನ್ನುವುದಕ್ಕಿಂತಲೂ ಕರ್ತವ್ಯ ಎನ್ನುವ ರೀತಿಯಲ್ಲಿ ಕಾರ್ಯನಿರತರಾದಾಗ ರೋಟರಿಯಲ್ಲಿ ಜನ ಮನ್ನಣೆ ಪಡೆಯಲು ಸಾಧ್ಯವಿದೆ ಎಂದರು. ಅಧ್ಯಕ್ಷರೇ, ಈಗಾಗಲೇ ನಿಮಗೆ 60 ದಿವಸಗಳು ಹೋಯಿತು. ಕಾರಣಾಂತರದಿಂದ ಪದಗ್ರಹಣ ಸ್ವಲ್ಪ ಡಿಲೇ ಆಯಿತು, ಪರವಾಗಿಲ್ಲ. ನಮ್ಮ ಝೋನಿನ ಎಲ್ಲ ಕ್ಲಬ್ಗಳು ಈ 60 ದಿವಸಗಳಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿವೆ. ಬಹಳಷ್ಟು ಸೇವಾ ಕಾರ್ಯಗಳನ್ನು ಮಾಡಿವೆ. ಆದರೆ ಎಲ್ಲ ಕ್ಲಬ್ಗಳು ಮಾಡುವಂಥ ಸೇವೆಯು ಕಿಂತಲೂ ಹೆಚ್ಚು ನೀವು ಈ 300 ದಿವಸದಲ್ಲಿ ಮಾಡ್ತೀರಿ ಎಂಬ ಭರವಸೆ ನನಗೆ ನಿಮ್ಮ ಮೇಲೆ. ಈ ಭರವಸೆಯನ್ನು ನೀವು ಇಟ್ಟುಕೊಳ್ಳುವಿರಿ ಅಂತ ಭಾವಿಸ್ತೇನೆ. ಪದಗ್ರಹಣ ಅಧಿಕಾರಿ ಎನ್ ಪ್ರಕಾಶ್ ಕಾರಂತ್ ಮಾತನಾಡಿ, ಸದಸ್ಯತನ ಹೆಚ್ಚಾದಂತೆ ರೋಟರಿ ಸಂಸ್ಥೆ ಸದೃಢವಾಗುತ್ತದೆ. $30,000 ಸದಸ್ಯತ್ವ ಮೊತ್ತ ರೋಟರಿ ಸಂಸ್ಥೆಗೆ ಬಂಟ್ವಾಳದ 6 ಕ್ಲಬ್ಗಳಿಂದ ಸಂದಾಯವಾಗುತ್ತಿದೆ. ಆಪತ್ತಿಗೆ, ಮಾನವೀಯ ಕಾರ್ಯಗಳಿಗೆ, ಸೇವಾ ಕಾರ್ಯಗಳಿಗೆ ರೋಟರಿಯ ದೇಣಿಗೆಯ ಮೊತ್ತ ಸಲ್ಲುತ್ತದೆ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ಡಿಸ್ಟ್ರಿಕ್ಟ್ ಗವರ್ನರ್ ಇರ್ಬೋದು, ಅಸಿಸ್ಟೆಂಟ್ ಗವರ್ನರ್ ಇರ್ಬೋದು, ಝೋನಲ್ ಸೆಕ್ರೆಟರಿ ಇರ್ಬೋದು, ಪ್ರತಿಯೊಬ್ಬರಿಗೆ ಕೂಡ 365 ದಿವಸಗಳ ಒಂದು ಅವಕಾಶ. ಜುಲೈ 1ನೇ ತಾರೀಕಿಂದ ಪದಗ್ರಹಣ ಪ್ರಾರಂಭ ಆಗ್ತದೆ. ಆದ್ದರಿಂದ ಇವತ್ತು ಮೊತ್ತ
ಮೊದಲ ಹೊಸ ಅಧ್ಯಕ್ಷರಾಗಿ ಈ ವರ್ಷವನ್ನು ವಿನೂತನಗೊಳಿಸತಕ್ಕಂತಹ ಹುಮ್ಮನಸ್ಸಿರುವ, ಅದೇ ರೀತಿ ಈ ರೋಟರಿ ಕ್ಲಬ್ ಫರಂಗಿಪೇಟೆಗೆ ವಿಶೇಷ ಶಕ್ತಿಯನ್ನು, ಚೇತನವನ್ನು ಒದಗಿಸಿಕೊಟ್ಟು ವಲಯ ಕಾರ್ಯದರ್ಶಿ ಜಯರಾಮ್ ರೈ, ಸ್ಥಾಪಕಾಧ್ಯಕ್ಷ ಜಯರಾಮ್ ಶೇಖರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸದಸ್ಯೆ ಶಾಂತಿ ರೋಜ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ನೂತನ ಕಾರ್ಯದರ್ಶಿ ದಿನೇಶ್ ಶೆಟ್ಟಿ ಕೊಟ್ಟಿಂಚ ವಂದಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.